ಕೊರೋನಾ ಮಹಾಮಾರಿ ಅನಾರೋಗ್ಯ ಹಾಗೂ ಅನಾಥರಾಗಿ ಈಗಾಗಲೇ ಹಲವು ಮಂದಿ ಸಾವನ್ನಪ್ಪಿದ್ದು ಇಂಥವರ ಅಂತ್ಯ ಸಂಸ್ಕಾರವನ್ನ ಜಿಲ್ಲಾ ನಾಗರಿಕ ಸಮಿತಿ ಮಾಡಿತ್ತು. ಇದೀಗ 154 ಅನಾಥ ಶವಗಳ ಆತ್ಮಸದ್ಗತಿಗಾಗಿ ಶಿಮ್ರಾ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಧಾರ್ಮಿಕ ಕಾರ್ಯಕ್ರಮ ನಡೆಸಿ ಮೃತ ಆತ್ಮಗಳಿಗೆ ಶಾಂತಿಯನ್ನ ಕೋರಲಾಯಿತು. ಸಮಾಜ ಸೇವೆಯಲ್ಲಿ ಮುಂಚೂಣಿಯಲ್ಲಿರುವ, ಯಾವುದೇ ಪ್ರತಿಫಲಾಪೇಕ್ಷೆಯನ್ನ ಬಯಸದೆ ದೀನ ದಲಿತರ ಸದಾ ನೆರವಿನ ಮುಂಚೂಣಿಯಲ್ಲಿ ಇರುವವರು ಉಡುಪಿ ಜಿಲ್ಲಾ ನಾಗರಿಕ ಸಮಿತಿ. ಕೊರೋನಾದಿಂದ ಮೃತಪಟ್ಟಿರುವ, ಅಪಘಾತ ಸಹಿತ ಕಾಯಿಲೆಗಳಿಂದ ಮೃತಪಟ್ಟಿರುವಂತಹ 154 ಅನಾಥ ಶವಗಳ ಅಂತ್ಯ ಸಂಸ್ಕಾರವನ್ನ ಕಾನೂನು ಪ್ರಕ್ರಿಯೆಗಳು ನಡೆದ ಬಳಿಕ ಇದೀಗ ಗೌರವಯುತವಾಗಿ ಬೀಡಿನಗುಡ್ಡಿಯಲ್ಲಿ ನಡೆಸುತ್ತಾ ಬಂದಿದೆ. ಇದೀಗ ಅನಾಥ ಶವಗಳ ಆತ್ಮ ಸದ್ಗತಿಗಾಗಿ ಅಮಾವಾಸ್ಯೆಯ ದಿನ 154 ಅನಾಥ ಆತ್ಮಗಳಿಗೆ ಪೇರಂಪಳ್ಳಿ ಶಿಮ್ರಾ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನದ ಯಾಗ ಸಭಾಂಗಣದಲ್ಲಿ ಕರಂಬಳ್ಳಿ ನಾಗರಾಜ್ ಐತಾಳ್ ಸಾರಥ್ಯದ ಪುರೋಹಿತ ಬಳಗದಿಂದ ತಿಲಾಹೋಮ, ನಾರಾಯಣ ಬಲಿ ಮೊದಲಾದ ಧಾರ್ಮಿಕ ಪ್ರಕ್ರಿಯೆಗಳು ನಡೆದವು. ಸಮಾಜ ಸೇವಕ ನಿತ್ಯಾನಂದ ಒಳಕಾಡು ಅವರ ಮುಂದಾಳತ್ವದಲ್ಲಿ ಎಲ್ಲ ಕಾರ್ಯಕ್ರಮಗಳು ಜರುಗಿದವು. ಪಿಂಡಗಳನ್ನ ಸುವರ್ಣ ನದಿಯ ಕೃಷ್ಣಾಂಗಾರಕ ಸ್ನಾನಘಟ್ಟದಲ್ಲಿ ಹರಿದು ಬಿಡಲಾಯಿತು. ನಾರಾಯಣ ಐತಾಳ್ರ ಮಾರ್ಗದರ್ಶನದಲ್ಲಿ ಇವತ್ತು ನಾವು ಅನಾಥ ಪ್ರೇತ ಸಂಸ್ಕಾರವನ್ನು ನಾವು ಇವತ್ತು ಮಾಡಿದ್ದೇವೆ. ಈ ಪ್ರೇತ ಸಂಸ್ಕಾರ ಅಂತ ಹೇಳಿದರೆ ಈ ಉಡುಪಿ ಜಿಲ್ಲೆಯಲ್ಲಿ ಅನಾಥರು, ವೃದ್ಧರು, ಅಸಹಾಯಕರು, ಬೀದಿಯಲ್ಲಿ ಬಿದ್ದವರು ಅಥವಾ ರೈಲಿನಲ್ಲಿ ಅಡಿಗೆ ಬಿದ್ದವರು, ಬಾವಿಯಲ್ಲಿ ಬಿದ್ದದ್ದು, ಸಮುದ್ರದಲ್ಲಿ ಬಿದ್ದದ್ದು ಎಲ್ಲ ಹೆಣಗಳು ಅಥವಾ ಶವಗಳು ಯಾವ ರೀತಿ ಎಲ್ಲಿದ್ದವು ಅಂತೇಳಿ ಗೊತ್ತಾಗದಂಥ ಪರಿಸ್ಥಿತಿ ಇರ್ತದೆ. ಹಾಗೆ ಇವತ್ತಿಗೆ 154 ಇವತ್ತು ಶವವನ್ನು ದಫನ ಮಾಡಿದಂಥ ದಿವಸ, ಇವತ್ತು ಅಮಾವಾಸ್ಯೆಯ ದಿವಸದಿಂದ ದಂದು ನಮ್ಮ ಏನು ಈ ಕೆಲಸಕ್ಕೆ ಒಳ್ಳೆಯದಾಗುತ್ತದೆ ಎಂಬ ದೃಷ್ಟಿಯಿಂದ ನಮ್ಮ ಐತಾಳರು ಇವತ್ತು ಇದಕ್ಕೆ ನಾರಾಯಣ ಬಲಿ ಮತ್ತು ತಿಲಹೋಮ ಮಾಡಬೇಕು, ಅದು ಮಾಡಿದರೆ ಒಳ್ಳೆಯದು, ನಮಗೆ ಪ್ರೇತಗಳಿಗೆ ಒಳ್ಳೆಯ ಶಾಂತಿ ಸಿಗ್ಬೋದು ಎಂಬ ದೃಷ್ಟಿಯಿಂದ ನಾವು ಇವತ್ತು ನಮ್ಮ ಪೆರಂಪಳ್ಳಿ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಇವತ್ತು ಮಾಡಿದ್ದೇವೆ. ಅಪರ ಜಿಲ್ಲಾಧಿಕಾರಿ ಬಿ ಸದಾಶಿವ ಪ್ರಭು ಕಾರ್ಯಕ್ರಮದ ಸಮಾಪನದಲ್ಲಿ ಉಪಸ್ಥಿತರಿದ್ದು ನಾಗರಿಕ ಸಮಿತಿಯ ಕೆಲಸದ ಬಗ್ಗೆ ಅಪರ ಜಿಲ್ಲಾಧಿಕಾರಿ ಅವರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ತಿಲಹೋಮ ಮತ್ತು ಅದರ ಧಾರ್ಮಿಕ ಕಾರ್ಯಕ್ರಮಗಳನ್ನು ಅಂದರೆ ದೇವರ ಸಮ್ಮುಖದಲ್ಲಿ ತಿಲಹೋಮದಂಥ ಮತ್ತು ನಾರಾಯಣ ಬಲಿ ಎನ್ನುವ ಒಂದು ಸಂಸ್ಕಾರವನ್ನು ಮಾಡೋದರ ಮುಖಾಂತರ ಪೂರ್ಣ ಪ್ರಮಾಣದ ಮುಕ್ತಿಯನ್ನು ನೀಡುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಇದು ಅವರು ಮತ್ತು ಅವರ ತಂಡ ಯಾವುದೇ ಒಂದು ಫಲಾಪೇಕ್ಷೆಯಲ್ಲೇ ಮಾಡದೇ ಇರುವಂಥದ್ದು ತುಂಬ ಶ್ಲಾಘನೀಯವಾದಂಥ ಕೆಲಸ. ಅಲ್ಲದೆ ನಮ್ಮ ಸಂಪ್ರದಾಯದ ಪ್ರಕಾರ ಪೂರ್ಣ ಪ್ರಮಾಣದ ಮುಕ್ತಿ ಸಿಗಬೇಕಾದ್ರೆ ಈ ಪರಿಪೂರ್ಣವಾದ ಕೆಲಸವನ್ನು ಮಾಡುವಂಥದ್ದು ತುಂಬ ಅಗತ್ಯ. ಆ ನಿಟ್ಟಿನಲ್ಲಿ ಇವರು ಮಾಡಿರುವಂಥ ಕೆಲಸಕ್ಕೆ ನಮ್ಮ ಆಡಳಿತ ಅವರಿಗೆ ಋಣಿಯಾಗಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಈ ಕೆಲಸ ಕಾರ್ಯ ಒಂದು ತುಂಬ ಮಹತ್ವಪೂರ್ಣವಾದದ್ದಾದ ಕಾರಣ ನಾನು ಕೂಡ ಬಂದು ಇದರಲ್ಲಿ ಕೊನೆಯ ಭಾಗದಲ್ಲಿ ಬಂದು ಭಾಗವಹಿಸಲಿಕ್ಕೆ ನನಗೆ ಅತೀವ ಸಂತೋಷ ಆಗ್ತಾಯಿದೆ. ಅದು ಯಾಕಂದರೆ ಇಂಥ ಒಂದು ಕೆಲಸದ ಭಾಗವಾಗುವಂಥದ್ದು ಅಥವಾ ಅದರಲ್ಲಿ ಭಾಗವಹಿಸುವಂಥದ್ದು ಒಂದು ಪುಣ್ಯದ ಕೆಲಸ ಅಂತ ನಾನು ಭಾವಿಸ್ತೇನೆ. ಅವರ ನಿತ್ಯಾನಂದ ಒಳಕಾಡು ಮತ್ತು ಅವರ ತಂಡದವರ ಏನು ಈ ಮಹತ್ತರವಾದ ಕೆಲಸ ಕಾರ್ಯ ಇದೆ, ಇದು ಒಂದು ಉತ್ತಮ ಸಮಾಜ ಸೇವೆ. ಈ ಸಮಾಜ ಸೇವೆ ಅವರ ತಂಡದವರಿಂದ ಇನ್ನೂ ಕೂಡ ಮುಂದೆ ಇದೇ ರೀತಿ ಒಳ್ಳೆಯ ರೀತಿಯಲ್ಲಿ ಮುಂದುವರಿಯಲಿ ಅಂತ ನಾನು ಹಾರೈಸ್ತೇನೆ. ಹಲವು ಮಂದಿ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮೃತರ ಆತ್ಮ ಸದ್ಗತಿಗಾಗಿ ಕೋರಿದ್ರು. ಒಟ್ಟಿನಲ್ಲಿ ಸಮಿತಿಯ ಕೆಲಸ ಕಾರ್ಯಗಳ ಬಗ್ಗೆ ಅವರಿಗೊಂದು ಹ್ಯಾಟ್ಸ್ ಆಫ್. ಪ್ರಮೋದ್ ಸುವರ್ಣ ಕಟ್ಪಾಡಿ, ನಮ್ಮ ಕುಡ್ಲ ನ್ಯೂಸ್ 24/7 ಉಡುಪಿ.